ಸಾಮಾನ್ಯವಾಗಿ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ ಎಲ್ಲೋ ಬೆಳೆದ ಚಹಾ ಮತ್ತು ಕಾಫಿ ಹುಡಿಯನ್ನು ಬಳಸಿ ಗ್ರಾಹಕನಿಗೆ ಕಾಫಿ ಟೀ ಮಾಡಿಕೊಡಲಾಗುತ್ತದೆ. ಆದರೆ ಈ ಕ್ಯಾಂಟೀನ್ನಲ್ಲಿ ಇದರಿಂದ ಸಾಕಷ್ಟು ಡಿಫರೆಂಟ್. ಈ ಕ್ಯಾಂಟೀನ್ ಕಮ್ ನರ್ಸರಿಯಲ್ಲಿ ಕೊಡುವ ಒಂದೊಂದು ಪಾನೀಯಕ್ಕೂ ಔಷಧೀಯ ಗುಣವಿದೆ. ಬ್ಯಾಂಬೂ ಟೀ, ಮಸಾಲಾ ಟೀ, ಗಾಂಧಾರಿ ಲೈಮ್ ಸೋಡಾ, ಏಲಕ್ಕಿ ಟೀ, ಲೆಮನ್ ಗ್ರಾಸ್ ಟೀ, ವೀಳ್ಯ, ಕಾಮಕಸ್ತೂರಿ, ತುಳಸಿ ಹೀಗೆ ಪರಿಸರದಲ್ಲಿ ದೊರಕುವ ಎಲ್ಲ ಗಿಡಗಳ ಟೀ ಈ ಕ್ಯಾಂಟೀನಲ್ಲಿ ದೊರೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾಂಟೀನ್ ಹೋಟೆಲ್ಗಳು ಗ್ರಾಹಕರನ್ನು ತನ್ನತ್ತ ಸೆಳೆಯಲು ಐಷಾರಾಮಿ ವ್ಯವಸ್ಥೆಗಳ ಮೊರೆ ಹೋಗುವುದು ಸಾಮಾನ್ಯ. ಆದರೂ ಗ್ರಾಹಕರು ಅಂತಹ ಸ್ಥಳಗಳಿಗೆ ಭೇಟಿ ನೀಡೋದು ಅಷ್ಟಕ್ಕಷ್ಟೇ. ಆದರೆ ಇಲ್ಲೊಂದು ಕ್ಯಾಂಟೀನ್ನಲ್ಲಿ ಫ್ಯಾನ್ ಇಲ್ಲ, AC ಇಲ್ಲ, ಐಷಾರಾಮಿ ಆಸನ ವ್ಯವಸ್ಥೆ ಇಲ್ಲ, ಅತ್ಯಾಧುನಿಕ ಮೇಲ್ಛಾವಣಿ ವ್ಯವಸ್ಥೆ ಇಲ್ಲ. ಆದರೆ ಈ ಕ್ಯಾಂಟೀನ್ಗೆ ಬಂದ ಗ್ರಾಹಕ ಮತ್ತೊಮ್ಮೆ ಇತ್ತ ಮುಖ ಮಾಡದೇ ಇರಲಿಕ್ಕಿಲ್ಲ. ಅರೆ, ಅಂತಹ ಸೆಳೆತ ಈ ಕ್ಯಾಂಟೀನ್ನಲ್ಲಿ ಏನಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹೊರವಲಯದ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯ ಪರ್ಪುಂಜದಲ್ಲಿರುವ ಸೌಗಂಧಿಕ ಕ್ಯಾಂಟೀನ್ಗೆ ಒಮ್ಮೆ ಭೇಟಿ ನೀಡಲೇಬೇಕು. ಈ ಕ್ಯಾಂಟೀನ್ನಲ್ಲಿ ಕ್ಯಾಂಟೀನ್ ಜೊತೆ ವಿವಿಧ ಹೂ, ಔಷಧೀಯ ಗುಣಗಳಿರುವ ಗಿಡಗಳಿದ್ದು ಇವುಗಳನ್ನೇ ಬಳಸಿಕೊಂಡು ಇಲ್ಲಿ ಹೆಚ್ಚಿನ ಟೀ ಹಾಗೂ ಪಾನೀಯಗಳನ್ನು ತಯಾರಿಸಲಾಗುತ್ತದೆ. ಕಳೆದ 10 ವರ್ಷಗಳಿಂದ ಹೆದ್ದಾರಿ ಪಕ್ಕದಲ್ಲೇ ಇರುವ ಮನೆಯ ಸುತ್ತ ನರ್ಸರಿ ಮತ್ತು ಪುಟ್ಟ ಕ್ಯಾಂಟೀನ್ ನಡೆಸಿಕೊಂಡು ಬರುತ್ತಿರುವ ಚಂದ್ರಹಾಸ್ ಮತ್ತು ಪ್ರೀತಿ ದಂಪತಿಗಳು ನರ್ಸರಿಯಲ್ಲಿ ಬೆಳೆಯುವ ವಿವಿಧ ಜಾತಿಯ ಔಷಧಿ ಗುಣಗಳಿರುವ ಏಲಕ್ಕಿ, ಮಸಾಲ ಎಲೆಗಳು, ಬಿದಿರಿನ ಚಿಗುರು, ವೀಳ್ಯ, ಕರಿಮೆಣಸು, ಗಾಂಧಾರಿ, ಕಾಮಕಸ್ತೂರಿ, ಲೆಮನ್ ಗ್ರಾಸ್ ಹೀಗೆ ವಿವಿಧ ಜಾತಿಯ ಎಲೆಗಳನ್ನು ಬಳಸಿಕೊಂಡು ಇಲ್ಲಿ ಟೀ ಮಾಡಲಾಗುತ್ತದೆ. ಈ ಟೀ ಗ್ರಾಹಕರಿಗೆ ಸ್ವಾದದ ಜೊತೆಗೆ ದೇಹದ ಆರೋಗ್ಯಕ್ಕೂ ಉಪಕಾರಿಯಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಈ ಸೌಗಂಧಿಕ ಕ್ಯಾಂಟೀನ್ಗೆ ಭೇಟಿ ನೀಡುತ್ತಾರೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿದ್ದ ಹಿರಿಯರು ಕಫ, ಶೀತ, ತಲೆನೋವು ಹೀಗೆ ಹಲವು ರೀತಿಯ ಕಾಯಿಲೆಗೆ ನೀಡುತ್ತಿದ್ದ ಕಷಾಯವನ್ನೇ ಟೀ ರೂಪದಲ್ಲಿ ನೀಡುವ ಚಂದ್ರಹಾಸ್ ದಂಪತಿಗಳು ಇರುವುದರಲ್ಲೇ ಸಂತಸದ ಬದುಕು ಸಾಗಿಸುತ್ತಿದ್ದಾರೆ. ಪ್ರಕೃತಿಯಿಂದ ಬಂದ ನಾವು ಪ್ರಕೃತಿಯಲ್ಲೇ ಸಿಗುವುದನ್ನು ಬಳಸಿಕೊಳ್ಳಬೇಕು ಎನ್ನುವ ಚಂದ್ರಹಾಸ್ ಇದೇ ಕಾರಣಕ್ಕೆ ತಮ್ಮ ಕ್ಯಾಂಟೀನ್ನಲ್ಲಿ ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನೇ ಬಳಸುತ್ತಿದ್ದಾರೆ. ತಮ್ಮ ನರ್ಸರಿಯಲ್ಲೇ ಬೆಳೆಯುವ ಲಿಂಬೆ ಹಣ್ಣುಗಳನ್ನು ಹೆಚ್ಚಾಗಿ ಲೆಮನ್ ಸೋಡಾಕ್ಕೆ ಬಳಸಲಾಗುತ್ತದೆ. ಮುಸಂಬಿ, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಅನನಾಸು ಹೀಗೆ ಹಲವು ಜಾತಿಯ ಹಣ್ಣುಗಳನ್ನು ಇಲ್ಲಿ ಬೆಳೆಸಲಾಗುತ್ತದೆ. ಇದರಲ್ಲಿ ಸಿಗುವ ಉತ್ಪನ್ನಗಳನ್ನೇ ಬಳಸಿ ಗ್ರಾಹಕರಿಗೆ ತಾಜಾ ಜ್ಯೂಸ್ಗಳನ್ನು ನೀಡಲಾಗುತ್ತಿರುವ ಕಾರಣ ಇಲ್ಲಿಗೆ ಬರುವ ಗ್ರಾಹಕರು ಫುಲ್ ಖುಷ್ ಆಗಿದ್ದಾರೆ. ಹಸಿರು ಹಾಸಿದ ಮೇಲ್ಛಾವಣಿಯನ್ನು ಹೊಂದಿರುವ ಪ್ರಕೃತಿಯ ಸ್ವಚ್ಛಂದ ಗಾಳಿಯನ್ನು ಸವಿದುಕೊಂಡು ಪ್ರಕೃತಿಯ ಟೀ ಸವಿಯುವ ಉದ್ದೇಶದಿಂದ ಇಲ್ಲಿಗೆ ಪ್ರಯಾಣಿಕರು ಹೆಚ್ಚಾಗಿ ಬಂದು ಸೇರುತ್ತಾರೆ.